ಉಳ್ಳಾಲ ಪ್ರದೇಶವನ್ನ ಪಾಕಿಸ್ತಾನ ಎಂದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ದೇಶ ವಿರೋಧಿ ಹೇಳಿಕೆ ನೀಡಿದ್ದು ಅವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಉಳ್ಳಾಲ ಮಾಸ್ತಿಕಟ್ಟೆ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಷ್ಟ್ರೀಯ ಸಮಿತಿ ಕಾರ್ಯದರ್ಶಿ ರಿಯಾಜ್ ಫರಂಗಿಪೇಟೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿಯಾದರೂ ಪಾಕಿಸ್ತಾನ ಏಜೆಂಟರಾಗಿರುವ ಕಲ್ಲಡ್ಕ ಭಟ್ ವಿರುದ್ಧ ಎಫ್ಐಆರ್ ದಾಖಲಿಸುವುದು ಖಚಿತ. ಕಲ್ಲಡ್ಕ ಭಟ್ ವಿರುದ್ಧ ಉಳ್ಳಾಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸದೇ ಇದ್ದಲ್ಲಿ ಉಳ್ಳಾಲದ ಪೊಲೀಸ್ ಅಧಿಕಾರಿಗಳನ್ನ ಎರಡನೇ ಆರೋಪಿಯಾಗಿ ದೂರಿನಲ್ಲಿ ದಾಖಲಿಸಲಾಗುವುದು ಎಂದು ಹೇಳಿದರು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಉಳ್ಳಾಲದ ಜನತೆ ಅದಕ್ಕೆ ಸಿದ್ಧವಾಗಿದ್ದಾರೆ. ಪ್ರಭಾಕರ್ ಭಟ್ ಅವರ ಮೇಲೆ ಎಫ್ಐಆರ್ ದಾಖಲಿಸುವವರೆಗೂ ಕೂಡ ನಮ್ಮ ಹೋರಾಟಗಳು ವಿರಮಿಸುವುದಿಲ್ಲ. ಬಹುಶಃ ಇವತ್ತು ಪೊಲೀಸ್ ಇಲಾಖೆ ತಿಳಿದುಕೊಂಡಿರಬಹುದು, ನಾವು ಇವರಿಗೆ ಶರಣಾಗಿ ಅಥವಾ ಇವರನ್ನು ಒಪ್ಪಿಕೊಂಡು ನಾವು ಪ್ರತಿಭಟನೆಯನ್ನ ಇಲ್ಲಿಗೆ ಸ್ಥಳಾಂತರಿಸಿದ್ದೇವೆ ಅಂತ ಹೇಳಿ ಅಲ್ಲ. ಇದು ಶರಣಾಗತಿ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೌಂದರ್ಯ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರುವಂಥದ್ದು, ಪೊಲೀಸ್ ಅಧಿಕಾರಿಗಳ ಮೇಲೆ ಗೌರವವನ್ನು ತೋರಿಸಬೇಕಾಗಿರುವ ನಮ್ಮ ಪ್ರಥಮ ಮುಖಾಮುಖಿಯಲ್ಲಿ ನಿಮ್ಮ ಕಾನೂನು ಸುವ್ಯವಸ್ಥೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಈ ಒಂದು ಮಾಸ್ತಿಕಟ್ಟೆಗೆ ನಮ್ಮ ಪ್ರತಿಭಟನೆಯನ್ನ ಸ್ಥಳಾಂತರಿಸಿದ್ದೇವೆ. ಇನ್ನೂ ಕೂಡ ನೀವು ಮೂಕ ಪ್ರೇಕ್ಷಕರಾಗಿ ಸಂಘ ಪರಿವಾರದ ಅನುಯಾಯಿಗಳಿಗೆ. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅತಾವುಲ್ಲಾ ಚೌಕಟ್ಟೆ ಮಾತನಾಡಿ, ಮೊಗವೀರ ಮುಸಲ್ಮಾನ ಹಿಂದೂಗಳು ಅನ್ಯೋನ್ಯವಾಗಿರುವ ಪ್ರದೇಶ ಉಳ್ಳಾಲ. ಅಲ್ಲಿನ ಶಾಂತಿಯನ್ನ ಕದಡುವ ಪ್ರಯತ್ನ ಭಟ್ನಿಂದ ಆಗಿದೆ. ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಕಲ್ಲಡ್ಕ ಭಟ್ಗೆ ಒಂದು ಕಾನೂನು, ಬೇರೆಯವರಿಗೆ ಇನ್ನೊಂದು ಕಾನೂನು ಅನ್ನುವ ದ್ವಿಮುಖ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇಲ್ಲಿನ ಈ ಒಂದು ಸುಂದರವಾದ ಇಲ್ಲಿನ ಹಿಂದೂ ಸಹೋದರರು, ಇಲ್ಲಿನ ಮೊಗವೀರ ಸಹೋದರರು, ಇಲ್ಲಿನ ಮುಸಲ್ಮಾನ ಸಹೋದರರು ಎಷ್ಟು ಅನ್ಯೋನ್ಯವಾಗಿರುವಂತಹ ಒಂದು ಪ್ರದೇಶ. ಈ ಒಂದು ಉಳ್ಳಾಲ ಪ್ರದೇಶವನ್ನು ಪಾಕಿಸ್ತಾನ ಒಂದು ಹೆಸರಿನಲ್ಲಿಗೆ ಇವರಿಗೆ ಕೊಟ್ಟಂತ ಒಂದು ಅನುಮತಿಯನ್ನು ಕೊಟ್ಟವರು ಯಾರು ಅಂತ ನಾವು ಪ್ರಶ್ನಿಸ್ತಾ ಇದ್ದೇವೆ ಬಂಧುಗಳೇ. ಯಾಕೆಂದ್ರೆ ಇವತ್ತು ಈ ಒಂದು ಪ್ರದೇಶವನ್ನು ಉಳ್ಳಾಲ ಈ ಒಂದು ಪ್ರಭಾಕರ್ ಭಟ್ರನ್ನು ಹೊರತುಪಡಿಸಿ ಇತರ ಯಾರಾದರೂ ಅಥವಾ ಸ್ವತಃ ನಾನು ಈ ಒಂದು ಜವಾಬ್ದಾರಿಯುತವಾಗಿ ಈ ಉಳ್ಳಾಲವನ್ನು ಪಾಕಿಸ್ತಾನ ಮಾಡುತ್ತೇನೆ ಅಂತ ಒಂದು ಘೋಷಣೆ ಮಾಡಿದ್ರೆ ಇವತ್ತು ನಾನು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಮುಖಂಡರುಗಳಾದ ಅಕ್ರಮ್ ಹಸನ್, ಜಾಕಿರ್ ಉಳ್ಳಾಲ್, ಅಬ್ಬಾಸ್ ಕಿನ್ಯಾ, ಸಿದ್ದಿಕ್ ಯೂಬಿ, ಜಾಹಿದ್ ಮಲಾರ್ ಮುಂತಾದವರು ಉಪಸ್ಥಿತರಿದ್ದರು.